ಮಂಗಳೂರಿನ ಸ್ಮಾರ್ಟ್ ಸಿಟಿ ಬಸ್ಸು ನಿಲ್ದಾಣಗಳನ್ನು ಕಂಡಾಗ ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವಂತಾಗಿದೆ. ಲಕ್ಷಗಟ್ಟಲೆ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸ್ಮಾರ್ಟ್ ಸಿಟಿ ಬಸ್ಸು ನಿಲ್ದಾಣಗಳು ಹಾಳು ಕೊಂಪೆಯಾಗಿವೆ, ಪುರಾತನ ಸ್ಮಾರಕಗಳಂತಾಗಿವೆ. ಇನ್ನು NH ಪ್ರಾಧಿಕಾರದಿಂದ ನಿರ್ಮಾಣಗೊಂಡಿರುವ ಬಸ್ಸು ನಿಲ್ದಾಣಗಳು ಕುಡುಕರ ನಿರ್ಗತಿಕರ ಆಶ್ರಯ ತಾಣವಾಗಿವೆ. ಎಸ್, ಇದೆಲ್ಲ ಸ್ಮಾರ್ಟ್ ಸಿಟಿಯಾಗಿ ಬೆಳೀತಾ ಇರುವ ಮಂಗಳೂರು ನಗರದಲ್ಲಿ ರೂಪುಗೊಂಡಿರುವ ಬಸ್ಸು ನಿಲ್ದಾಣಗಳು. ಸರಿಸುಮಾರು 4.8 ಕೋಟಿ ರೂಪಾಯಿ ವೆಚ್ಚದಲ್ಲಿ 22 ಬಸ್ಸು ನಿಲ್ದಾಣಗಳಲ್ಲಿ ಸ್ಮಾರ್ಟ್ ಸಿಟಿಯಡಿ ನಿರ್ಮಿಸಲು ಅಂದು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿದ್ದ ಮೊಹಮ್ಮದ್ ನಜೀರ್ ಅವರು ಟೆಂಡರ್ ಅನ್ನ ಕರೆದಿದ್ರು. ಅಂತೂ ಇಂತೂ ಕೊನೆಗೂ ಜನರ ತೆರಿಗೆ ದುಡ್ಡನ್ನ ಸುರಿದು ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿ ಸ್ಮಾರ್ಟ್ ಬಸ್ ನಿಲ್ದಾಣವನ್ನೇನೋ ಮಾಡಿದ್ರು. ಆದ್ರೆ ಅದು ಪ್ರಯಾಣಿಕರ ಬಳಕೆಗೆ ಸಿಗದೆ ಅಬ್ಬೆಪಾರಿಗಳ ತಾಣವಾಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಿರ್ಮಾಣಗೊಂಡಿರುವ ಬಸ್ಸು ನಿಲ್ದಾಣಗಳು ಕುಡುಕರ ನಿರ್ಗತಿಕರ ಆಶ್ರಯ ತಾಣವಾಗಿದೆ. ಇವುಗಳನ್ನ ನಿರ್ವಹಣೆ ಮಾಡದೇ ಇರುವ ಕಾರಣ ನಿಷ್ಪ್ರಯೋಜಕವಾಗಿದೆ. ಸ್ಮಾರ್ಟ್ ಸಿಟಿ ಬಸ್ಸು ನಿಲ್ದಾಣಗಳೆಲ್ಲವೂ ಜನರ ತೆರಿಗೆ ಹಣ ಪೋಲು ಮಾಡಲು ಮಾಡಿದ ಕಾಮಗಾರಿಗಳಾಗಿವೆ. ಮಳೆಗಾಲದಲ್ಲಿ ಇವುಗಳ ಜನರ ಬಳಕೆಗೆ ಸಿಕ್ಕಿಲ್ಲ. ಎಲ್ಲವೂ ಅವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡಲಾಗಿದೆ ಎನ್ನುತ್ತಾರೆ ಮಾಜಿ ಕಾರ್ಪೊರೇಟರ್. ಇಲ್ಲಿ ಯಾರು ಆಡಳಿತ ಮುನ್ನಡೆಸುವವರಿಗೂ ಇಲ್ಲಿನ ಜನರ ಬದುಕಿಗೂ ಸಂಬಂಧ ಇಲ್ವಾ ಅನ್ನುವಂಥ ಪರಿಸ್ಥಿತಿ ಈಗ ವಾತಾವರಣ ಬೆಳೆದು ನಿಂತಿದೆ. ಅದು ಅಲ್ಲಿ ಒಂದು ಕಂಬಳದ ರೀತಿ ಆಗ್ತಾ ಇದೆ. ಒಂದು ಜೋರಾದ ಮಳೆ ಬಂದರೆ ಫುಲ್ಲು ನೀರು ನಿಲ್ತಾ ಇದೆ, ಗಾಡಿಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಸಿಕ್ಕಾಕೊಳ್ತವೆ. ಇದೆಲ್ಲ ಸಮಸ್ಯೆಗಳು ಮುಂದುವರಿತಾ ಇದ್ದಾವೆ. ಹಾಗೆಯೇ ಈಗ ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನೆಲ್ಲ ಹೆದ್ದಾರಿಯಲ್ಲೆಲ್ಲ ಮಾಡೋದನ್ನು ನಾವು ಕಾಣ್ತೇವೆ. ಒಂದು ಕಡೆ ಹೆದ್ದಾರಿಯವರು ಇಲಾಖೆಯವರು ಕೂಡ ಒಂದು ಬಸ್ ಸ್ಟ್ಯಾಂಡನ್ನು ಮಾಡಿದ್ದಾರೆ. ಅದರ ಹತ್ತಿರ ಸ್ಮಾರ್ಟ್ ಸಿಟಿಯವರ ಬಸ್ ಸ್ಟ್ಯಾಂಡ್ ಇದೆ, ಉಪಯೋಗ ಇಲ್ಲ. ಅದರಲ್ಲಿ ಈಗ ಏನಾಗಿದೆ ಅಂದರೆ ಯಾರೋ ಈಗ ತಾತ್ಕಾಲಿಕವಾಗಿ ಅದನ್ನು ಮನೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಈ KPT ಹತ್ತಿರ ಎಲ್ಲ ನಾವು ನೋಡ್ತಾ ಇದ್ದೇವೆ. ಯಾಕೆ ತಾತ್ಕಾಲಿಕ ಮನೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡೆಲ್ಲ ವಾಸವಾಗ್ತಾ ಇದ್ದಾರೆ. ಅಂದರೆ ಇಷ್ಟೊಂದು ನಿಷ್ಪ್ರಯೋಜಕ ವ್ಯವಸ್ಥೆಗಳನ್ನು ಇವರು ಯಾಕೆ ಮಾಡ್ತಾರೆ ಅನ್ನುವಂಥದ್ದು, ಇವು ಯಾರ ದುಡ್ಡನ್ನು ಇವರು ಪೋಲ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಾವು ಬೇರೆ ಬೇರೆ ಕಡೆ ಈ ಊರಿನ ಸಿಟಿಯಲ್ಲಿ ಹೊರಗೆ ನೋಡುವಾಗ ಪಚ್ಚನಾಡಿಯ ಮುಖ್ಯ ಹೆದ್ದಾರಿಯಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹುಲ್ಲು ಬೆಳೆದು ಜನರಿಗೆ ಅಲ್ಲಿಗೆ ಹೋಗಬೇಕಾದ್ರೆ ಸಮಸ್ಯೆ ಇದೆ. ಹೌದು, ಸ್ಮಾರ್ಟ್ ಸಿಟಿಯಲ್ಲಿ ನಿರ್ಮಿಸಲಾಗಿರುವ ಬಸ್ಸು ನಿಲ್ದಾಣಗಳ ನಿರ್ವಹಣೆ ಇಲ್ಲದೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಎನ್ನುವ ಬಗ್ಗೆ ದೂರುಗಳು ಬಂದಿವೆ. ಕೆಲವು ಬಸ್ಸು ನಿಲ್ದಾಣವನ್ನ ವಲಸೆ ಕಾರ್ಮಿಕರು ದುರುಪಯೋಗ ಪಡಿಸಿದ್ದಾರೆ ಎನ್ನುವುದು ಕೂಡ ಗೊತ್ತಾಗಿದೆ. ಶೀಘ್ರವೇ ಅವರನ್ನ ತೆರವುಗೊಳಿಸುತ್ತೇವೆ. ಸ್ಮಾರ್ಟ್ ಸಿಟಿ ಬಸ್ಸು ನಿಲ್ದಾಣಗಳ ನಿರ್ವಹಣೆಗೆ ಕ್ರಮವನ್ನ ಕೈಗೊಳ್ಳುತ್ತೇವೆ ಎನ್ನುತ್ತಾರೆ ಮೇಯರ್. ಒಂದು ಕಡೆಯಿಂದ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗುವಾಗ ಕೆಲವೊಂದು ಬಸ್ ಶೆಲ್ಟರ್ಗಳನ್ನು ನಾವು ಈಗಾಗಲೇ ತೆರವು ಮಾಡಿದ್ದೇವೆ. ಮತ್ತು ಅದಕ್ಕೆ ವ್ಯವಸ್ಥಿತವಾದಂತಹ ಬಸ್ ಬೇಯನ್ನು ನಿರ್ಮಾಣ ಮಾಡಿ ಆ ಬಸ್ ಶೆಲ್ಟರನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ದಿಸೆಯಲ್ಲಿ ಕೆಲವೊಂದು ಬಸ್ ಸ್ಟ್ಯಾಂಡ್ಗಳನ್ನು ತೆರವುಗೊಳಿಸಿರುವಂಥದ್ದು. ಅದೇ ರೀತಿ ಬಸ್ ಸ್ಟ್ಯಾಂಡ್ಗಳು ಈಗಾಗಲೇ ನಿರ್ಮಾಣ ಆಗಿದೆ, ಅದನ್ನು ನಮ್ಮ ಕಡೆಯಿಂದ ನಿರ್ವಹಣೆ ಮಾಡುವುದಿಲ್ಲ ಎನ್ನುವಂಥ ದೂರುಗಳು ಬಂದಿರಬಹುದು. ಇನ್ನೊಂದು ಕಡೆಯಿಂದ ಆ ಬಸ್ಸು ತಂಗುಣದಲ್ಲಿ ನಮ್ಮ ಬೇರೆ ಬೇರೆ ವಲಸೆ ಕಾರ್ಮಿಕರು ಅದನ್ನು ತಮ್ಮ ಆಶ್ರಯಕ್ಕೆ ಅದನ್ನು ಉಪಯೋಗಿಸ್ತಾರೆ ಎನ್ನುವಂಥ ದೂರುಗಳು ಬಂದಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹೊಸ ಬಸ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡುವ ದಿಸೆಯಿಂದ ಕೆಲವೊಂದು ಕ್ರಮಗಳನ್ನು ನಮ್ಮ ನಗರ ಪಾಲಿಕೆ ಈಗಾಗಲೇ ತೆಗೆದುಕೊಂಡಿದೆ. ಶಾಲಾ ಕಾಲೇಜುಗಳು ಶುರುವಾಗುವ ಸಂದರ್ಭದಲ್ಲಿ ಬಸ್ ತಂಗುದಾಣದ ಭಾಳ ಅಗತ್ಯತೆ ಇದೆ. ಅದು ಕೂಡ ವಿಪರೀತ ಮಳೆ ಇರುವ ಸಂದರ್ಭದಲ್ಲಿ ಸರಿಸುಮಾರು ಇನ್ನು ಡಿಸೆಂಬರ್ವರೆಗೆ ಮಳೆಯೂ ಕೂಡ ಇರುವಂಥ ನಿಟ್ಟಿನಲ್ಲಿ ಈಗಾಗಲೇ ಬೇಡಿಕೆಗಳು ಬಂದಿದೆ. ತಕ್ಷಣ ಬಸ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಇದನ್ನು ನಾವು ಕ್ರಮಗಳನ್ನು ತಗೊಳ್ತೇವೆ. ನಿನ್ನೆ ನಿರ್ಧಾರ ಆಗಿದೆ, ಅದಕ್ಕೊಂದು ತಂಡ ಮಾಡಿ ಎಲ್ಲೆಲ್ಲಿ ಬಸ್ ಬೇಗಳನ್ನು ನಿರ್ಮಾಣ ಮಾಡಬೇಕೆನ್ನುವಂಥದ್ದು ನಿರ್ಧಾರವನ್ನು ತಗೊಂಡು. ಮಂಗಳೂರಿನ ಕದ್ರಿ, KPT, ಪಚ್ಚನಾಡಿ, ದೇವಿನಗರ ಬಸ್ಸು ನಿಲ್ದಾಣ, ನಂತೂರು ಪದವು ಹೀಗೆ ಹಲವು ಕಡೆಗಳಲ್ಲಿ ಇರುವ ಬಸ್ಸು ನಿಲ್ದಾಣಗಳೆಲ್ಲವೂ ಪ್ರಯೋಜನಕ್ಕೆ ಬಾರದಂತಾಗಿದೆ. ನಂತೂರಿನಲ್ಲಂತೂ ಅಕ್ಕಪಕ್ಕದಲ್ಲೇ 3 ಬಸ್ಸು ನಿಲ್ದಾಣಗಳನ್ನು ನಿರ್ಮಾಣ ಮಾಡಲಾಗಿದ್ದು ಪಾಲಿಕೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳ ಬೇಜವಾಬ್ದಾರಿಯನ್ನ ವರ್ಣಿಸೋಕೆ ಪದಗಳೇ ಸಿಗ್ತಿಲ್ಲ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.